ಭೂಮಿ ಹೊಂಡ ಸ್ವರೂಪ ಭೂಮಿನ ಅಪ್ಪಣೆ ಭೂಮಿ ಹೊಂಡ ಅಪ್ಪೆಗೆ ಸಮಾನ ಅನ್ಸಾತು ಅಂಚನೆ ಭೂಮಿಯಿಂದ ಒಂದು ಶಂಕುಸ್ಥಾಪನೆ ಮಾಡ್ಕೊಂಡು ಅಣೆ ಕಟ್ಟುವಂಥ ಉದ್ದೇಶವಾದ ಸಾರ್ವಜನಿಕ ಉಪಯೋಗ ಉದ್ದೇಶವಾದ ಒಂದು ಪಂಚಾಯತ್ ಕೆಲಸ ಒಳ್ಳೆ ಕೆಲಸ ನಮ್ಗೆ ಈತ ಒಂದು ಬತ್ತನೇ ನಮ್ಮ ಈ ಕಲ್ಪನೆಗಳ ಇದು ಬತ್ತ ಸಾಧ್ಯತೆ ಅದೇ ನಾತ್ ಮಲ್ಲ 10 ಕೊಡ್ತೀನಿ ನಾತ್ ಮಲ್ಲ ಕೆಲಸ ಇದಾಗಡೆ ಅವರ ಉಂಟು ಆಪಿನ ಮಾತ ಕೆಲಸ ನಿರ್ವಿಘ್ನವಾದ ಕೊರ್ಲುಡು ಆಪಿನ ಆ ವಿಷ್ಣುಮೂರ್ತಿಯವರು ಉಮಾಮಹೇಶ್ವರಿ ಅಂಚನೆ ಮದಂಗಲ ಉಮಾಮಹೇಶ್ವರಿ ಅಂಚನೆ ಬೈಪಾಡಿ ಸಿದ್ಧಿವಿನಾಯಕರು ಕೊಯ್ಯೂರು ಕ್ಷೇತ್ರ ಪಂಚದುರ್ಗಾ ಪರಮೇಶ್ವರಿ ಅಂಚನೆ ವಿಷ್ಣುಮೂರ್ತಿಯವರು ಮಾತ ಗ್ರಾಮದ ಮಾತ ದೇವದೇವನ ಕೊರ್ಲುಡು ಆಪಿನ ಅನುಗ್ರಹ ಮಂತು ಕೊಡಲು ಮಾತೇರಿತು ಅತ್ತೇ ರೀತಿ ಶ್ರದ್ಧೆಗಳು ಭಕ್ತಿ ಮಂತ್ರ ಪ್ರಾರ್ಥನೆ ಸ್ವಾಮಿ ದೇವರ ಮಹಾಗಣ ದೇವ ನಮ ವಾಸ್ತವ್ಯದಾಭ್ಯೋನ ಪ್ರಾರ್ಥನಾ ಸಮರ್ಪಯಾಮಿ ಸಣ್ಣ ಪುಟಾಂಗ ಗ್ರಾಮದೇವರು ಕುಲದೇವರು ಮಾತ ಕಿಂಡಿ ಅಣೆಕಟ್ಟು ಒಟ್ಟಿಗೆ ಸೇತು ನಿರ್ಮಾಣದ ಯೋಜನೆಯನ್ನು ಮಲ್ಪರಂಚಿನ ಮಲ್ಪರ ಬಡದು 10 ಕೋಟಿ ಅನುದಾನವನ್ನು ನಮ್ಮ ಗೌರವ ಶಾಸಕರು ತೀರ್ದಿರು ನಂಗೆ ಮಾಂತ ಗೊತ್ತಿದ್ದ ವಿಷಯ ಕರಿನ 10 ವರ್ಷದ ತುಂಬು ಸ್ವಲ್ಪ ಲಕ್ಷ ರೂಪಾಯಿ ಕೊಂಚ ಸರ್ತಿ ಪಾಸಾಂಡು ಖಾಲಿ ಮುಳುಗು ಸೇತುವೆ ಬಂಡದು ಅವು ಪುರ್ಚೆ ಬಂದು ಬುಡ್ನೇದಾರ ಇನಿಯಂ ಕಲೆಗೆ ಪ್ರಯೋಜನ ಆಪ್ಲೆಕ್ಕ ವ್ಯವಸ್ಥೆ ಮಲ್ತೇರು ಅಂಚನೆ ಇನಿ ಬಂದಾರು ಕೊಯ್ಯೂರು ಕಣಿಯೂರು ಇಂಚಿ ಪದಾವು ಉಪ್ಪಿನಂಡಿ ಪೋಪುನಂಚಿನ ಮಾಂತ ರೈತರಿಗೆ ಕೃಷಿಕರಿಗೆ ವಾರ ವ್ಯವಸ್ಥೆ ಆಪನಂಚಿನ ಒಂಜಿ ಯೋಜನೆ ಒಂದು ಎಟ್ಟು ಸುಮಾರು ಕುಟುಂಬ ಪಂಡಗಳ ಕೊಯ್ಯೂರದ ಒಂಜಿ ಈ ಭಾಗದ ಕಾಲು ಭಾಗ ಜನಕ್ಕಳಿಗೆ ನೀರದ ಪ್ರಯೋಜನ ಉಂಟು ಮುಲ್ಪ ಕಿಂಡಿ ಆನೆ ಅಟ್ಕೊಂಡ ಇಂಚದ ನೀರು ಅಂಚಿ ಹಿಂಗಿಸೋದು ಎಂಗಲ ಬಜಿಲ ಈ ಭಾಗಗಳ ನೀರದ ಪ್ರಯೋಜನ ಆಪನಂಚಿನ ಯೋಜನೆ ಒಂದು ಬಹುಶಃ ನೆಕ್ ಸರಿಯಾದ ಗೌರ್ಮೆಂಟ್ ಶಾಸಕರು ನಂಗೆ ತಿಕ್ಕಿದಿರು ಐಕ ಆಪ್ಲೆಕ್ಕ ಪೂರಕಾದ ಐಕ ಅವನ ಮಂತ್ರುಲ ಈ ಒಂಜಿ ಸುವರ್ಣ ಯುಗಕ್ಕೂ ನಂಗೆ ಬತ್ತದೇರು ನಮ್ಮ ಕನಸು ಇನ್ನಿ ನನಸಾತಂಡು
ಏನಾದ ಶಿಲಾನ್ಯಾಸ ಮಲ್ಪರ ಬತ್ತನಂಚಿನ ಗೌರವಾನ್ವಿತ ನಮ್ಮ ಶಾಸಕರಿಗೆ ನಮ್ಮ ಮಾಂತರ ಸೇನಾಗಳ ಪರವಾದ ಅಂಚನೆ ಭಾರತೀಯ ಜನತಾ ಪಾರ್ಟಿದ ಪರವಾದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುವುದು. ಅಂಚನೆ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಅನ್ಯಾನ್ಯ ಜವಾಬ್ದಾರಿ ನಂಚಿನ ಮಾಂತ ರೈತರನ್ನಾಗಲುಳ್ಳರು, ಇನ್ನು ಸೊಸೈಟಿದ ಅಧ್ಯಕ್ಷರನ್ನಾಗಲುಳ್ಳರು, ಸಹಕಾರಿ ಸಂಘದ ಡಿಪ್ಪದ ಅಧ್ಯಕ್ಷರನ್ನಾಗಲುಳ್ಳರು, ಕೊಯ್ಯೂರು ಡಿಪ್ಪದ ಅಧ್ಯಕ್ಷರು ಶ್ರೀ ಕೃಷ್ಣ ಭಟ್ರು ಉಳ್ಳರು, ಅಂಚನೆ ಗ್ರಾಮ ಪಂಚಾಯತಿದ ಮರಾಣಿ ವಿನಾಯನಂಚಿನ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಲರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಲರು, ಒಂಜಾತು ಜನ ಮಸ್ತ್ ಜನ ಅವೇ ಅಗಲಕ್ನ ಜವಾಬ್ದಾರಿ ಇತ್ತನಾಗ್ಲು, ಪಾಠದ ಜವಾಬ್ದಾರಿ ಇತ್ತನಾಗ್ಲು, ಅಂಚ ಉತ್ತಮ ಎಡ್ಡೆ ರೀತಿ ರೈತರನ್ನಾಗ್ಲು, ಅಂಚನೆ ಎಂಕಲ ಪ್ರೌಢಶಾಲೆದ ಮುಖ್ಯ ಶಿಕ್ಷಕರಾಯಿನ ರಾಧಾಕೃಷ್ಣ ಮಾಸ್ಟರ್ಲ ಆಗಮಿಸಿದಿರು, ಹಂಗ ಶಾಲೆದ ಸಿಬ್ಬಂದಿ ವರ್ಗದ ಮಾಂತೆಲ್ಲ ಬತ್ತಿರು. ಇಕ್ಲೆ ಮಾಂತಳೆಯಾನ್ ಸ್ವಾಗತನ ಕೊರೊಂದು ಪತ್ರಿಕಾ ವರದಿಗಾರನಾಗ್ಲು, ದೃಶ್ಯ ಮಾಧ್ಯಮದಾಗ್ಲು ಇಕ್ಲೆ ಪೂರ ಬತ್ತರ ಇಕ್ಲೆ ಮಾಂತಳೆಯಾನ್ ಈ ಸಂದರ್ಭಡು ಪ್ರೀತಿಪೂರ್ವಕ ಸ್ವಾಗತನ ಬಯಸೊಂದು ಪ್ರತ್ಯಕ್ಷ ಪರೋಕ್ಷ ಆಗಮಿಸಿದ ಮಹಿಳೆಯರ್ನಾಗ್ಲಿ ಅಕ್ಕನಾಗ್ಲಿ ಮಾಂತರಿಗಳ ಜೋಕ್ಲೆ ಪೂರ ಸ್ವಾಗತನ ಕೊರೊಂದು ದುಂಬದ ಕಾರ್ಯಕ್ರಮ ಪದವನ್ನು ಶಾಸಕ ವಿನಂತಿ ಗ್ರಾಮದ ಮಾತಾ ಆರಾಧ್ಯ ದೈವ ದೇವರ ಮನಸಾರೆ ಪ್ರಾರ್ಥನೆ ಮಲ್ತೊಂದು ಪ್ರಾಯಶಃ ಇನ್ನು ಪೆರಡಾಲ್ದ ಈ ಸೇತುವೆದ ಅಪೇಕ್ಷೆ ಬೇಡಿಕೆ ಒಂದು ಮಸ್ತು ವರ್ಷದ ಬೇಡಿಕೆ. ಪ್ರಾಯಶಃ ಈ ಸುವರ್ಣ ಕಾಲ ಘಟ್ಟ ಇನ್ನಿತ ಸುವರ್ಣ ದಿನ ಅಂತ ಬಂದ್ರೆ ಭಾರಿ ಸಂತೋಷ ಪಡಪೆ. ಈ ದಿನಟ್ಟು 10 ಕೋಟಿ ರೂಪಾಯಿ ವೆಚ್ಚಡ್ ಇನ್ನು ಶಿಲಾನ್ಯಾಸ ಮಲ್ಪರೆ ಮಾತ ದೈವ ದೇವರನ್ನ ಮಲ್ಪದ ಮಾತ ಹಿರಿಯಕಲ್ನ ಆಶೀರ್ವಾದಗಳು ಈ ಶಿಲಾನ್ಯಾಸನ ಮಲ್ತದೆ ಅಂತ ಬಂದ್ರೆ ಭಾರಿ ಸಂತೋಷ ಈ ಸಂದರ್ಭ ಈ ಸಂದರ್ಭ ಉದರ್ ಪಂಡ್ರ ಪೂಜಿ ಕಣಿಯೂರುದಲ ಇಂಚಿಡಿ ಕೊಯ್ಯೂರುದಲ ಮಾತ ಪಾರ್ಟಿದ ಪ್ರಮುಖರ್ನಕ್ಲುಪ್ಪು ಮುಲ್ಪದ ಮಾತ ಗ್ರಾಮ ಪಂಚಾಯತ್ ಸದಸ್ಯರ್ನಕ್ಲುಪ್ಪು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಪ್ಪು ಮುಲ್ಪದ ಮಾತೆರೆಲ್ಲ ಈ ಸಂದರ್ಭಡು ಸ್ವಾಗತ ಮಲ್ತೊಂದು ಪತ್ರಿಕಾ ಮಾಧ್ಯಮದ ಬಂದಲ್ಲೂ ಮುಲ್ಲುದ್ದೇನೆ. ಪ್ರಾಯಶಃ ಇನ್ನು ಪೆರಡಾಲ್ ಸೇತುವೆಗೆ 10 ಕೋಟಿ ರೂಪಾಯಿದ ಒಂದು ಅನುದಾನ ಇನ್ನು ಸೇತುವೆ ನಿರ್ಮಾಣದ ಕಾಮಗಾರಿ ಪ್ರಾರಂಭ ಆಪುನು. ಇತ ತಾನೇ ಟೆಂಡರ್ ಆದ ಈತ ಕಾಂಟ್ರಾಕ್ಟ್ರು ಅಶೋಕ್ ಶೆಟ್ರ್ ಉಡುಪಿದ ಕುಂದಾಪುರದಾರದನ್ನ ಆರೆಗೆ ಇನ್ನು ಕಾಂಟ್ರಾಕ್ಟ್ ಆತ ನಾನು ಆಯ್ತ ಕಾಮಗಾರಿ ಶುರು ಮಲ್ಪರೆ ಎಲ್ಲಂಜಿ ಮರಿಯಲದುಲೈಡ್ ಬಾರಿ ಪೊರ್ಲುದ ರಸ್ತೆ ಸೇತುವೆದ ಕಾಮಗಾರಿ ಆದ ನಿಕ್ಲೆಗೆ ಸಂಚಾರ ಯೋಗ್ಯ ಆಪುನ ಅಂಚಿನ ಸೇತುವೆ ನಿರ್ಮಾಣ ಆಪುನ ಬಂದ ಭಾರಿ ಸಂತೋಷ ಪಡುತ್ತೆ. ತಾಲೂಕು ಒಂಜಿ ಪಶ್ಚಿಮ ವಾಹಿನಿ ಯೋಜನೆ ಹಿಡಿದು 24 ವೆಂಟೆಡ್ ಡ್ಯಾಮನ್ನು ನಮ್ಮ 75 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಲ್ತೀನಿ. ಆ ಸಂದರ್ಭಡು ಸರ್ವೆ ಮಲ್ಪನಾಗ ರಡ್ಡ ಅಂಶಡ್ಲ ನಮಕ್ ಪೆರಡಾಲ್ ಸೇತುವೆ ಬಾರಿ ಪೂರಕವಾದ ಬರ್ತೇನೆ. ಒಂಜೊಂಜಿನ ಅಂದ್ಕೊಂಡ ಒಂದು ಮಸ್ತ್ ಕಿಲೋಮೀಟ್ರ್ ಪಿರೋ ಮುಟ್ಟ ನೀರು ಉಂಟು ನೆಟ್ಟು ಕೊಯ್ಯೂರ್ದಲ ಇಂಚಿ ಕಣಿಯೂರ್ದಲ ಭಾಗದಕ್ಲೆಗೆ ಮಸ್ತ್ ಅನುಕೂಲ ಆಪುನಂಚಿನ ನೀರಾವರಿದ ಯೋಜನೆ ಆಪುನ. ಇದೊಟ್ಟಿಗೆ ಕೊಯ್ಯೂರುಗಳ ಇಂಚಿಗೆ 15 ಸಂಪರ್ಕ ಆಪನಂಚಿನ ಒಂದು ಸೇತುವೆ ನಿರ್ಮಾಣ ಆಪುನು. ಪ್ರಾಯಶಃ ನೆನ್ನಲೆ ಕೂಡ ಈ ಸೇತುವೆ ನಿರ್ಮಾಣ ಏನು ಹಿಡಿದ್ಬುಕ್ಕ ಈ ಭಾಗದಕ್ಕೆ ಪೂರ ಏರ್ಲ ಕೊಯ್ಯೂರು ಬೇಟೆಗೆ ಉಪ್ಪುಜಿರು ಬುಕ್ಕ ಪೂರ 15 ಬರ್ಪೇರು ದಯಮಾಡಿ ಬಾರಿ ಕೈತಲ್ಲ ಆಪುಂಡು ಒಂದು 15 ಅದ ಉಪ್ಪಿನಂಗಡಿಗೆ ಪಯರ್ಲ ಮುಟ್ಟ ಆಪುಂಡು ಬೊಕ್ಕ ಇಂಚಿ 15 ಈ ಭಾಗದಕ್ಲಿಗೆ ಬೆಳ್ತಂಗಡಿಗೆ ಪಯರ್ಲ ಒಂದು ನನ್ನ ಕೈತಲ್ಲ ದಯಮಾಡ ಪೆರಡಾಲ್ ಸೇತುವೆಲ್ಲ ಹರ್ಪಳ ಸೇತುವೆಲ್ಲ ರಡ್ಡ ಅಂಡ ಬಾರಿ ಬೆಳ್ತಂಗಡಿಗೆ ಬಾರಿ ಕೈತಲ್ದ ಒಂಜಿ ರಸ್ತೆ ಅದು ಕಾಲೇಜಿ ಬರ್ಪನಕ್ಲೆಗುಪ್ಪು ಅಥವಾ ವ್ಯವಹಾರಗುಪ್ಪು ಸಂಪರ್ಕಕ್ಕೆ ಬಾರಿ ಕೈತಾಲ ಆಪುನಂಚಿತ್ನ ವ್ಯವಸ್ಥೆ ಎಂದು ಆಪುಂಡು. ಹರ್ಪಾಳಗ್ಲ 4 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆತನ ಅವಲ ಪ್ರಾರಂಭ ಆಪುಂಡು. ಇನ್ನು ಐತಲ ಶಿಲಾನ್ಯಾಸ ಆತನ ಇದ ಬೇಲೆ ಶುರು ಮಲ್ತೀರ ಆ ಬೇಲೆ ಒಂದುಂಡು ಇಂದುಲ ಆನಂದಾಂಡ 15 ಎನ್ನಲ ಕೊಡು ಬೆಳ್ತಂಗಡಿಗೆ ಭಾರಿ ಕೈತಾಲದ ರಸ್ತೆ ಎಂದು ಆಪುಂಡು ಅಪ್ಪಗ ಮುಲ್ಪಡ್ದು ಕೊಯ್ಯೂರಿಗೆ ಬರ್ತದೆ ಹರ್ಪಳದ ಮೂಲಕ ನಮ್ಮ ಸಂತೆಗಟ್ಟೆಗೆ ಸೀದಾ ಒಂದು ಅಯ್ಯಪ್ಪ ಮಂದಿರದಡೆಗೆ ಸೀದಾ ಪಯರ ಒಂದು ಬಾರಿ ಕೈತಲ್ದ ಹುಣಸೆಗಟ್ಟೆ ಅದು ಪೋಪುನ ಚಿನ್ನ ರಸ್ತೆ ಒಂದು ಆಪುಂಡು. ಅದು ಒಟ್ಟು ತಾಲೂಕು ಈ ರೀತಿದ ಸೇತುವೆದೊಟ್ಟಿಗೆ ಕಿಂಡಿ ಅಣೆಕಟ್ಟುದ ದೃಷ್ಟಿಡ್ ಒಂದು ಯೋಚನೆ ಮಲ್ಪನಾಗ ಇನ್ನು ಸನ್ಮಾನ್ಯ ಮಾಧುಸ್ವಾಮಿಯರು ಅದೊಟ್ಟಿಗೆ ಸನ್ಮಾನ್ಯ ಯಡಿಯೂರಪ್ಪರು ಭಾರಿ ಮಲ್ಲ ಮೊತ್ತ ದಯಮಂಡ ಸೇತುವೆಲ್ಲ ಕಿಂಡಿ ಅಣೆಕಟ್ಟುಗೂ 125 ಕೋಟಿ ರೂಪಾಯಿ ದುಡ್ಡು ಇನ್ನು ಓವಲ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬತ್ತಿತ್ತು ದಂಡ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸಂತೋಷ ಬಂದ್ಪದೆ. ಆ ದೃಷ್ಟಿಡ್ ಈ ಪೆರಡಾಲ್ ಭಾಗದ ಮಾತ ಜನಕ್ಕೆಲ್ಲ ಪರವಾದ ಈ ಸಂದರ್ಭ ನಾನು ಯಡಿಯೂರಪ್ಪರಿಗ್ಲ ಮಾಧುಸ್ವಾಮಿಯರಿಗ್ಲ ಆತ್ಮೀಯವಾದ ಧನ್ಯವಾದ ನಿಖಲ್ನಲ್ಲೇ ಕೂಡ ಅವರಿಗೆಲ್ಲ ಕೊರ್ರೆ ಬಾರಿ ಸಂತೋಷ ಪಡುತ್ತೆ. ಮೂಲಕ ಈ ಕಾಮಗಾರಿ ಆನಾಗ ಒಂದು ಜಾತು ತೊಂದರೆ ಇಲ್ಲ ಅವು ನಿಕ್ಲೆಗೆ
ಆ ತೊಂದರೆ ಆಪನ ಸಂದರ್ಭ ಇನ್ನೊಂಚೂರು 2-3 ತಿಂಗಳು ನಿಕಲ್ ತಡೆಯವ ನೋಡು ದಯಪಂಡ ನಮ್ಮ ಊರದ ಅಭಿವೃದ್ಧಿ ಕೆಲಸ ಅನಾಗ ಒಂಚೂರು ಬಂಗಾಂಡಲ್ಲ ಇನ್ನು ಸಹಿಸೊಂದಿತ್ತು ನಾಡ ಮಾತ್ರ ಆ ಅಭಿವೃದ್ಧಿ ಕಾಮಗಾರಿ ಎಡ್ಡೆ ಅದು ನಮಕ್ಕೆಲ್ಲ ಪ್ರಯೋಜನ ಆಪಣ ಅಂಚ ಅದು ನೀರಾವರಿದ ದೃಷ್ಟಿಡು ಕೇವಲ ನೀರಾವರಿ ಈ ನೆತ್ತ ಸುದೆತ್ತ ಬರಿಟಿಪ್ಪಿನ ರೈತರಿಗೆ ಮಾತ್ರ ಪ್ರಯೋಜನ ಕೇಂದ್ರ ಖಂಡಿತ ಆಯ್ತು ಒಂಜಿ ಪೆರಡಾಲ್ಡ್ ಮೂಲ ಏನಂಚಿದ್ನ ಕಿಂಡಿ ಅಣೆಕಟ್ಟಿಡ್ದು ಕೊಯ್ಯೂರ್ದಲ ಬಂದ್ ಇಂಚಿಡು ಪದ್ಮಂಜ ಕಣಿಯೂರ್ದಲ ಮಾತ ಕೃಷಿಕರ ನಕಲೆಗಲ ಅಂತರ್ಜಲ ಹೆಚ್ಚಾಪುಂಡು ಗೋಲ್ಡ್ ನೀರು ಜಾಸ್ತಿ ಆಪುಂಡು ಕೆರೆಟ್ ನೀರು ಜಾಸ್ತಿ ಆಪುಂಡು ನಮ್ಮ ಬೋರ್ವೆಲ್ಗೆ ನೀರು ಜಾಸ್ತಿ ಆಪುಂಡು ಬೋರುಗೂ ಓಲು ರೀಚಾರ್ಜ್ ಆಪುಂಡು ಓಲು ಐಕ್ ನೀರದ ಮರುಪೂರಣ ಆಪುಂಡು ಕೇಂದ್ರ ಸುದೆಟ್ ಇಪ್ಪುನಂಚಿತ್ನ ಕಲ್ಲಡ್ ಸೆಲೆಟ್ ಪೋಯಿನ ನೀರೇ ನಮ್ಮ ಊರುಡು ನಮ್ಮ ಇಲ್ಲಲ್ಲಿ ಇಪ್ಪುನಂಚಿತ್ನ ಬೋರುಗೂ ನೀರು ಆಪುಂಡು ಅಂಚ ಅದು ಸುದೇನು ಪರಿಪೂರ್ಣ ಸುದೇನು ಏತು ನಮ್ಮ ಅಣೆಕಟ್ಟು ನಿರ್ಮಾಣ ಮಲ್ತದ್ದು ಉಂತವನ ಆತು ನಮ್ಮ ಬೋರ್ವೆಲ್ಗೆ ನೀರದ ಮರುಪೂರಣ ಆಪುನಂಚಿತ್ನ ವ್ಯವಸ್ಥೆ ಆಪುಂಡು ಅಂಚ ಅದು ಕೇವಲ ಮುಲ್ಪದ ಸೇತುವೆ ಆಂಡ ಮುಲ್ಪದ ಕಿಂಡಿ ಅಣೆಕಟ್ಟು ಅವು ಅಲ್ಪದ ಕೃಷಿಕರ ನಕ್ಲೆಗೆ ಹತ್ತು ಇಡೀ ರಡ್ಡು ಗ್ರಾಮದ ಈ ಭಾಗದ ಮಾತೆರೆಗಳ ಅನುಕೂಲ ಆಪುನಂಚಿನ ಯೋಜನೆ ಈ ಪೆರಡಾಲ್ದ ಕಿಂಡಿ ಅಣೆಕಟ್ಟು ಒಂದು ಬಂದರೆ ಭಾರಿ ಸಂತೋಷ ಪಡೆಪೆ ಆ ಮೂಲಕ ರೈತರನ್ನ ಒಟ್ಟಿಗೆ ಈ ಭಾಗದ ಕೃಷಿಕರಿಗೆ ಪೂರಕವಾದ ನೀರಾವರಿದ ಯೋಜನೆಯನ್ನು ಈ ಸಂದರ್ಭ ಈ ಸೇತುವೆ ಕಿಂಡಿ ಅಣೆಕಟ್ಟದ ಮೂಲಕ ಆತಂಡ ಬಂದರೆ ಭಾರಿ ಸಂತೋಷ ಪಡೆಪೆ ಆ ಮೂಲಕ ರಡ್ಡು ಗ್ರಾಮ ಪಂಚಾಯತಿಲ ಭಾರತೀಯ ಜನತಾ ಪಾರ್ಟಿದ ಗ್ರಾಮ ಪಂಚಾಯತ್ ನಮ್ಮದು ದಿನಟ್ಟು ನನಾತ ಅಭಿವೃದ್ಧಿ ಕೆಲಸ ಮಲ್ಪೆಲ್ಲ ನಿಖಲ್ನ ಆಶೀರ್ವಾದನ ಜನ ಇನಿ ಮಲ್ತದಾರ ಐಕಲ ಈ ಸಂದರ್ಭ ನಾ ಧನ್ಯವಾದವನ್ನು ಕೊರ್ರೆ ಏನು ಅಪೇಕ್ಷೆ ಒಂದು ಧನ್ಯವಾದನ ಕೊರೊಂದು ಇನ್ನು ಈ ರೀತಿದ ಕಾಮಗಾರಿಲೇನು ಮಲ್ಪನಚಿತ್ತ ಸಂದರ್ಭಡು ನನಾತ್ ಈ ಕೃಷಿಗೆ ಪ್ರಯೋಜನ ಅಪನಚಿತ್ತ ರೀತಿಯ ಯೋಜನೆಯನ್ನು ಮಲ್ಪಡೊಂದುಂಡು ಪ್ರಾಯಶಃ ನಾನು ಒಂಜಿ ತಿಂಗಳದೊಳಗೆ ಬಾರಿ ಮಲ್ಲ ಒಂಜಿ ಯೋಜನೆ ನಮ್ಮ ಈ ಭಾಗದ ರೈತರ ನಕ್ಲೆ ಬರ್ರೆ ಉಂಟು ಇಂಚಿನಂದು ಯೋಜನೆ ಸ್ಯಾಂಕ್ಷನ್ ಆಗಿ ಬೆಟ್ಟಿಗೆ ಪನ್ಪೇನು ನಮ್ಮ ಈ ಭಾಗದ ಮಾತ ಕೃಷಿಕರ ನಕ್ಲೆಗೆ ಅನುಕೂಲ ಆಪನಚಿತ್ತ ರೀತಿಡು ಅವು ಮುಗ್ಗುರುಪ್ಪು ಬಂದಾರುಪ್ಪು ಕಣಿಯೂರುಪ್ಪು ಇಳಂತಿಲೆಪ್ಪು ಕಳಿಯಪ್ಪು ನ್ಯಾಯತರಪ್ಪು ಅಂಚನೆ ಕೂವೆಟ್ಟು ಈಡೆ ಮುಟ್ಟದ ರೈತರ ನಕ್ಲೆಗೆ ಅನುಕೂಲ ಆಪನಚಿತ್ತ ಒಂಜಿ ನೀರಾವರಿ ಯೋಜನೆದ ಈತ ತಾನೇ ಒಂಜಿ ರೂಪುರೇಷೆಯನ್ನು ಮಲ್ತದನ್ನು ಅವಳು ಒಂಜಿ ತಿಂಗಳದಲ್ಲ ಸ್ಯಾಂಕ್ಷನ್ ಆಂಡ ಪ್ರಾಯಶಃ ಕೊಯ್ಯೂರು ಬರ್ಪುಜಾಯ್ತು ಅಂದೇ ಪಕ್ಕಡ ಇಂಚಿದ ಮೇಟು ಕೊಯ್ಯೂರಿಗೂ ನೆಕ್ಸ್ಟ್ ಆಯ್ತು ಮುಂದುವರಿದ ಹಾಕೊಂಡು ಈ ಭಾಗದ ಒಂಜಿ ವ್ಯವಸ್ಥೆಗೆ ನೀರಾವರಿದ ಯೋಜನೆಯನ್ನು ಮಲ್ಪನಚಿತ್ತ ಒಂಜಿ ಪ್ಲ್ಯಾನ್ ಮಲ್ತದುಂಡು ಅವಲ ಸ್ಯಾಂಕ್ಷನ್ ಆಪನಚಿತ್ತ ಅಷ್ಟೇ ಕಾಲಘಟ್ಟಡು ಅವಲ ಅಂಡ ಈ ಭಾಗದ ರೈತರ ನಕ್ಲೆ ಪೂರಕವಾದ ಯೋಜನೆ ಆಪುಂಡು ಕಿಂಡಿ ಅಣೆಕಟ್ಟು ಮೂಲ ಐನಿಡ್ದು ಬುಕ್ಕ ಐಕ್ ಮುಂದುವರಿದ ಭಾಗವಾದ ನೀರಾವರಿ ಯೋಜನೆ ಲಿಫ್ಟ್ ಇರಿಗೇಷನ್ ಬೊಕ್ಕ ಕೊಯ್ಯೂರು ದಕ್ಲೆಗೆ ಮಲ್ಪನಚಿತ್ತ ಯೋಜನೆ ಎಲ್ಲ ಉಂಟು ಅವು ಇತ್ಯರ್ಥ ಇನ್ನೊಂದು ಆದ ಇಂಪ್ಲಿಮೆಂಟೇಷನ್ ಆಪನಚಿತ್ತ ಕೆಲಸ ಅಂಚದು ಒಟ್ಟು ತಾಲೂಕುದ ಮಾತ ಕೃಷಿಕರ ನಕ್ಲೆಗೆ ಅನುಕೂಲ ಆಪನಚಿತ್ತ ರೀತಿಡು ದಕ್ಷಿಣ ಕನ್ನಡ ಜಿಲ್ಲೆಡು ಓವಾನ್ಲ ಒಂಜಿ ವಿಧಾನಸಭಾ ಕ್ಷೇತ್ರಡ್ ಯೋಚನೆ ಮಲ್ತಿದ್ದಂಡ ಅವು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಡ್ ಇನ್ನು ಯೋಚನೆ ಮಲ್ತದೆ ರೈತರಿಗೆ ಇದು ನನ್ನ ದುಂಬುದ ಕಾಲಘಟ್ಟಡು ದಕ್ಷಿಣ ಕನ್ನಡ ಜಿಲ್ಲೆದ ರಾಜ್ಯಕ್ಕೆ ಎಂಚ ಅಂತ ಮಂಡದಾಂಡ ರಸ್ತೆದ ಬಗ್ಗೆ ಮಾತ್ರ ಯೋಚನೆ ಆಪುಂಡು ರೈತರ ಬಗ್ಗೆ ಯೋಚನೆ ಮಲ್ಪರಿಚಿದೆ ಅಂದ್ ಮಂಡ ನೀರಾವರಿ ಏತು ಬಡ್ಲ ಉಂಡು ಬರ್ಸ ಏತಲ ಬರ್ಪುಣು ನೀರು ಏತಲ ಪುಣು ಅಣ್ಣ ಇನ್ನು ನೀರು ನಮಕ್ಕಳ ಅಭಾವ ಆಪನಚಿತ್ತ ಪರಿಸ್ಥಿತಿ ನಿರ್ಮಾಣ ಏನು ಹಿಡ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಅವಳ ಬೆಳ್ತಂಗಡಿ ಪೂರಕವಾದ ಏನು ಮುರಣಿ ನಿಗ್ಲ ಕೋಡೆ ಮಾಧ್ಯಮ ತೂದುಪ್ಪಾರೆ ಸ್ವಲ್ಪ ತಾಜು ಕಿಲೋಮೀಟ್ರ್ ನೀರು ಉಂಟು ನಮ್ಮ ತಾಲೂಕು ನನ್ನೆಲ್ಲ ಏನಕ್ಕೆ ಕೇಂದ್ರ ನಾನೊಂದು 25-30 ಡ್ಯಾಮ್ ಆಂಡಂದಾಂಡ ಸುಮಾರು 200 ಕಿಲೋಮೀಟ್ರ್ ಅದು ನೀರು ನಮ್ಮ ತಾಲೂಕು ಉಂಟುಂದಾಂಡ ನಮ್ಮ ತಾಲೂಕು ಬುಕ್ಕ ಏರು ಬೋರ್ ದಿತ್ತಂಡಲ್ಲ ನೀರಿಗೆ ಸಮಸ್ಯೆ ಆರೇಜ್ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಇನ್ನು 80 ಫೀಟ್ ಬೋರು ನೀರು ತಿಕ್ಕದ ನಂಚಿನ ನಿದರ್ಶನ ಉಂಟು ಚಿಕ್ಕಬಳ್ಳಾಪುರಕ್ಕೆ ಪೋಪನಂಚಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕೋಲಾರದ ಮೈಟು ಏತಕ್ಕೆ ನೀರು ತಿಕ್ಕೊಂಡು 1,000 2,500 ಫೀಟ್ ನೀರು ತಿಕ್ಕೊಂಡು ನಮ್ಮಲ್ಲ 700-800 ಎತ್ತಿಯವಂಡ ನಾನೊಂದು 30 ವರ್ಷದ ಕಾಲಘಟ್ಟ ನಮ್ಮ ಜೋಕಲ್ನ ಕಾಲಘಟ್ಟ ಮೂಲ 1,000-2,000 ಬತ್ತಂಡ ನಮ್ಮ ದುಮ್ಮದ ಕೃಷಿ ಎಂಚ ದುಮ್ಮದ ಜೀವನ ಎಂಚ ಮನ್ಮಂಚದ ದೃಷ್ಟಿ ಯೋಚನೆಯನ್ನು ಮಲ್ತದೆ ಆ ಯೋಚನೆ ಇನ್ನು ಈ ಕಿಂಡಿ ಅಣೆಕಟ್ಟದ ನಿರ್ಮಾಣ ಮಲ್ಪನ ಈ ನಿರ್ಮಾಣ ಅದು ಒಂದು 10 ಕಿಲೋಮೀಟರ್ ನೀರು ಉಂಟುಂಡ ನಮಗೆ ಏಪಾಗಲ ನೀರದ ಕೊರತೆ ಕೃಷಿಕರಿಗೆ ಆಯರಬಲ್ಲಿ ಮನ್ಮಂಚಿನ ಚಿಂತನೆ ಈ ಕೆಲಸ ಮಲ್ತದ ನಿಕ್ಕ ಮಾತೆಕ್ಕಲ ನಿಖಲ್ನ ಸಹಕಾರ ಇಪ್ಪಡು ನಿಖಲ್ನ ಆಶೀರ್ವಾದ ಇಂಚನೆ ನಿಖಲ್ನ ಪ್ರೀತಿ ವಿಶ್ವಾಸ ಇಂಚನೆ ಇತ್ತಂದಂಡ ಎಂಕ್ ಕೊರನ ಹಚ್ಚಿದ ಪ್ರೀತಿ ವಿಶ್ವಾಸ ಎಂಕ್ಲು ಪೋದು ಮಿನಿಸ್ಟರ್ ನಕಲ್ನ ಕೇರ್ನಾಗ ಅಕ್ಕಲ್ ತೋಚ್ಪೋವೇರು ನೀ ಖಂಡಿತ ಕೊರಕ ಅಂಚ ದೇವ್ರದಾಟಿ ನೀ ವಾ ಮಿನಿಸ್ಟರ್ ನಕಲ್ನ ನಂಗೆ ಕೇರ್ನಾಗ ಇಜ್ಜಿಂದ ಮಂತಿಜೇರಿ ದಾಮೋದರನ್ನ ಅಂಚದು ಆ ದೃಷ್ಟಿಯಲ್ಲಿ ನಿಖಲ ಮಾತೇರ್ನಲ್ಲ ಆಶೀರ್ವಾದ ಇಪ್ಪಡಂತ ಪನೊಂದು ಈ ಕಾಮಗಾರಿದ ಸಂದರ್ಭ ಕೊಡೋರ ನಿಖಲ ಮಾತೇರ್ನಲ್ಲ ಪ್ರೀತಿ ವಿಶ್ವಾಸ ಈ ಕಾಮಗಾರಿ ಮಲ್ಪನ ಸಂದರ್ಭ ನಾವು ಮಾತೇರ್ನಲ್ಲ ಸಾಕಾರ ಮಲ್ಪಗ ಅಂತ ಪನೊಂದು ಸುನೀಲ್ ನೆನಪು ಮಲ್ತೀರಿ ನೇತ ಎಸ್ಟಿಮೇಟ್ ಮಲ್ಪನಚಿತ್ನ ಪ್ರಸನ್ನೇರು ಮಲ್ಪನಚಿತ್ನ ಇಂಜಿನಿಯರ್ ಇರ್ತೀರಿ ಆರು ಬಾರಿ ಪೊರ್ಲುಡು ನಂಗೆ ಸಹಕಾರ ಕೊಡ್ತೀರಿ ಆರು ಮರಣಿ ದೈವಾಧೀನರ ಇರ್ತೀರಿ ಆರ್ನ ಆತ್ಮಗಳ ಶಾಂತಿನಿ ಈ ಸಂದರ್ಭಡು
ಕೋರೊಂದು ನಿಕ್ಲೆ ಮಾತೆರೆಕ್ಲ ಎಡ್ಡಾವಡು ಈ ಕೃಷಿಗೆ ಉಪಯೋಗ ಐತೊಟ್ಟಿಗೆ ಸೇತುವೆ ಎಲ್ಲ ಪನ್ನೆಡ್ಡೆ ನಿಕ್ಲೆಗೆ ಮಾತೆರೆಕ್ಲ ಒಂಜಿ ನೆನಪದಿಲ್ಲ ಕಾಮಗಾರಿದ ವಿಷಯ ಎಸ್ಟಿಮೇಟ್ ಆಯ್ನ ಪ್ರಕಾರನೇ ಅವು ಸೇತುವೆ ನಿರ್ಮಾಣ ಆಪುನು ಕಿಂಡಿ ಅಣೆಕಟ್ಟು ಆಪುನು ನಾನು ಕೆಲವರಿಗೆ ಕಾಂಗ್ರೆಸ್ ತಕ್ಲಿಗೆ ಅವು ಜಾಸ್ತಿ ಸಿಕ್ಕಿಕೊಂಡು ತೆಲ್ಪಾತಂಡು ಅವು ಆತಿ ಜಿಂದು ಆತಿ ಐಕೆ ಏರ್ಲ ಕೆವಿಗರು వచ్చి ಅವು ಬೂರ್ನೊಂದು ಆಂಡಲ ಐಕೆ ಜವಾಬ್ದಾರಿ ಸಣ್ಣ ನೀರಾವರಿ ಇಲಾಖೆ ಎಲ್ಲ ಕಾಂಟ್ರಾಕ್ಟರ್ ನಕ್ಲ ಐಕದಲ್ಲಿ ನಿಕ್ಲಿಯರ್ಲ ಗಡಿಬಿಡಿ ಅದ ಮಾತಲ್ಲ ಪೋಪಣ ದುಂಬುದ ಕಿಂಡಿ ಅಣೆಕಟ್ಟಲೇಡಿ ಅವು ಎಲ್ಲಿ ಮಲ್ತದ್ದು ಸೇತುವೆಯನ್ನು ಮಲ್ತೊಂದಿತ್ತೇವೆ ಇತ್ತೆ ನಮ್ಮ ಸೇತುವೆ ಮಲ್ಪನಿಟ್ಟು ಮಾತಲ ಪೋಪು ಲೆಕ್ಕನೆ ಸೇತುವೆ ಮಲ್ತದೆ ಪ್ರವಿಜನ್ ದೀಪನು ಈಜಿಂದ ಅಣ್ಣ ನಮ್ಮ ಪ್ರವಿಜನ್ ದೀಪ ಜವ ದುಂಬುದ ಕಾಲಘಟ್ಟ ಇತ್ತದ ಪರಿವರ್ತನೆ ಆತನು ಸಮಾಜದ ಬದಲಾವಣೆ ಆತನು ಬೆಳ್ತಂಗಡಿಡ್ಲ ಬದಲಾವಣೆ ಆತನು ಅಂಚ ಅದು ಆ ಬದಲಾವಣೆದ ಕಾಲ ಪರವಡು ನಮ್ಮ ಈ ಕಾಮಗಾರಿನ ಮಲ್ಪುಂಡು ದಾದಾನ್ಲ ವ್ಯತ್ಯಾಸ ಒಂದೇ ಜನಗಳಿಗೆ ಪೂರಕವಾದ ಮಲ್ಪನೆ ಓಲನ್ಲ ಬೇಲೆ ಮಲ್ಪುನೆಟ್ಟು ವ್ಯತ್ಯಾಸ ಇತ್ತಂದ ದಯದೀದು ನಿಕ್ಕಲೆ ಐನು ಉಂತದು ನಮ್ಮ ಇಲ್ಲದ ಬೇಲೆ ಮಲ್ಪನಾಗ ನಮ್ಮ ಇಂಚ ಬೇಲೆ ಸರಿಯಾಯ್ಜಿಂದ ಮೇಸ್ತ್ರಿಲ್ದ ಕಾಂಟ್ರಾಕ್ಟರ್ ಉಂತದ ಸರಿ ಮಲ್ಪಲೇನು ಪನ್ಪನ ಇಂದುಲ ನಂಗೆ ಹಕ್ಕೊಂಡು ದಯಮಾಡ ನಮ್ಮ ಒಂದು ನಮ್ಮ ಊರುಡಾಪನಂಚಿನ ಕೆಲಸ ಮಲ್ಪನಂಚಿನ ಸಂದರ್ಭಡು ದಾದಾನ್ಲ ವ್ಯತ್ಯಾಸ ಎಲ್ಲ ಆಂಡ ನಿಖಲ ಐನು ಉಂತದು ಐನು ಸರಿ ಆವಡು ಪನ್ಪನಂಚಿನ ದೃಷ್ಟಿಡು ದೀದು ಮಲ್ಪನಂಚಿನ ಕೆಲಸ ಮಲ್ಪಲಿ ಆ ದೃಷ್ಟಿಡು ಐಕೆ ದಾಲ ತೊಂದರೆ ದಾ ಇಂಚಿನ ಕಾಮಗಾರಿಡ ವ್ಯತ್ಯಾಸ ಆಂಡ ಐಕೆ ಖಂಡಿತವಾದ್ಲ ಐನು ಇಂಜಿನಿಯರ್ ಆತನ ಎನ್ನ ಗಮನ ಕನತಂದ ಐನೆಲ್ಲ ಸರಿ ಮಲ್ತದು ಎಡ್ಡೆ ರೀತಿ ಬೇಲೆ ಹಾಪ್ಲೆಕ್ಕಲ್ಲ ಐಕೆ ತುಚ್ಪವನ ಕೆಲಸ ನಮ್ಮ ಮಲ್ಪ ಬಂದಿನ ಪಾತ್ರೆ ಬಂದು ಮಾತೆರೆಗಳು ಶುಭ ಆವಡು ಬಂದು ಎರಡು ಪಾತ್ರೆ ಆಪ್ನೆ ಯೋಜನೆ ನಮಕ್ ಕೊರ್ನ ಬಗ್ಗೆ ಒಂಜಾತ್ ವಿಷಯ ಉಲ್ಲೇಖ ಮಾಡ್ತೀರು ಅಂಚನೆ ಒಂದು ವಿಷಯ ಈ ಕರಡಲ್ದ ಸುದಕ್ಕೆ ಕಣ್ಣೀರುಡು ಕಂಬಳನಾಗ ಅಲ್ಪ ಕಂಬಳದ ನೀರು ಈ ಹಿಡಕಲಂಕಿ ನೀರು ಬರ್ತದೆ ಹಿರಿಯಾಗ ಮಾಡ್ಬೇಕೆನ್ನ ಕರಡಲ್ ಹೋಗ್ತಿದ್ರು ಬರ್ತದೆ ಪಂಡ ಆ ಕುಲ ಒಂದು ಇತ್ತೆಲ್ಲ ಉಂಡು ಭಾರಿ ಇತಿಹಾಸ ಉಂಟು ಹಿರಿಯಾಗ ಮಾಡ್ಬೇಕೆನ್ನ ಅಂಚ ಆ ಜಾಗೆಗೆ ಇನಿ ಯೋಗ ಬತ್ತಂಡು ಮುಲ್ಪದ ನೀರು ನಾನು ಅಂಚಿ ಪೋಪ್ಲೇಕ ವ್ಯವಸ್ಥೆ ಅವಾರ್ಡ್ ನಾನು ತುಂಬ ದಿನಟ್ಟು ಪಂಡಂದು ಇದಕ್ಕೆ ಗಣೇಶ ಮಂತ್ರಾಂಚಿನ ಗೌರವ ಶಾಸಕರಿಗೆ ಧನ್ಯವಾದನು ಅಭಿನಂದನೆ ಸಲ್ಲಿಸೋದು ಅಧ್ಯಕ್ಷನಾಗ್ಲು ಸಹಕಾರದ ಅಧ್ಯಕ್ಷನಾಗ್ಲು ಡಿಪೋದ ಅಧ್ಯಕ್ಷನಾಗ್ಲು ಮಾಧ್ಯಮ ಮಿತ್ರನಾಗ್ಲು ಎಂಕಲ್ನ ಹೆಚ್ಚಮ್ಮಲು ಮಾಂತೇರಳ ವಿಜಯ ಪಾತ್ರೆ ಧನ್ಯವಾದ ಕೋರೊಂದು ಈ ಕಾರ್ಯಕ್ರಮ ಪೂರ ಎಂಕ್ಲೆಗೆ ಸಾಜಿ ಬಡ್ದಕ್ಕೆ ಏನಾಗ ಕಾಲದ ಅರಿತು ನಂಗೆ ಎಲ್ಲ ಮತ್ತ ಅಂದು ಅದು ಆಯ್ ಸ್ವಲ್ಪ ಬರ್ತದೆ ದರ್ಖಾಸ್ ಮಾಡ್ತದೆ ಎಕ್ಕಡ ಸಾಜಿ ಬದಲ್ಗೆ ಒಂಜಿ ವಾರ ಎಕ್ಕಡ ಆಯ ರಾಷ್ಟ್ರಿಗೆ ಕೃಷ್ಣಾಷ್ಟಮಿದ ದಿನ ಅಲ್ಲ ಗಾಳಿದಾಯಿ ಮಾತಾಯ್ತಿರ ಅಲ್ಲಿ ಕಾಡ್ತದೆ ಪೂರ ಮಾರ್ಗ ಗರಿತು ಅಂತ ಮುಟ್ಪಾಡ್ದು ಬಲ್ಲಾರ ಮಜ ಕ್ಲಿಯರ್ ಮತ್ತು ಹೋರಾಟ ಮಾಡ್ತಾರೆ ನಿಕ್ಲೆ ಧನ್ಯವಾದ ಇನ್ನು ನಮ್ಮ ಮಾಂತ ಈ ಭಾಗದ ರೈತರನಾಗ್ಲು ಕೃಷಿಕರನಾಗ್ಲು ಅಂಚನೆ ಮಾಂತ ನಾಗರಿಕರನಾಗ್ಲಿ ಇನಿ ಸುವರ್ಣ ಕಾಲ ಬತ್ತಂಡು ದಯಪಂಡ ಇನಿ ಏತೋ ವರ್ಷೋಡ್ದು ದುಂಬು ಈ ಪರಡಲಗೊಂಜಿ ಸೇತುವೆ ಆವಡು ಪನ್ಪನ ಬೇಡಿಕೆಯನ್ನು ದೀರ್ದು ಅಂಡ ಇನಿ ಇಂಥ ದಿನಕ್ಕೆ ಈಡೇರಿದಂಡು ಭಾರಿ ಖುಷಿ ಆತಂಡು ಇನಿ ಹಳ್ಳಿಡ್ದು ಡೆಲ್ಲಿ ಮುಟ್ಟ ಪ್ರಧಾನಿ ನರೇಂದ್ರ ಮೋದಿಲಿನ ಒಂಜಿ ಕೆಲಸೋಗು ಮಾಂತೆರ್ಲ ಶ್ಲಾಘನೆ ಮಲ್ಪಂಚಿನ ಸುದೀನ ಇನಿ ಅವೆಕ್ ಬಡದು ಮಾನ್ಯ ಶಾಸಕರು
ಅಂಚನೆ ಅವಕ್ಕೆ ಸರಿಯಾದ ನಮ್ಮ ಪಶ್ಚಿಮ ವಾಹಿನಿ ಯೋಜನೆ ದೀಡಿನಂಚಿನ ಅನುದಾನದ ಏರು ಸಚಿವರು ಉಳ್ಳಿರ ಅಕ್ಲೆ ಮಾಂತಿರಲಿ ಅಂಕಲ ಈ ಭಾಗದ ಜನಕನ ಪರವಾದ ಹೃದಯಾಂತರಾಳದ ಅಭಿನಂದನೆಯನ್ನು ಈ ಸಂದರ್ಭಡು ಸಲ್ಲಿಸೋದಿಲ್ಲ. ದುಮ್ದ ದಿನಟ್ಟು ಇನ್ನು ಕಣಿಯೂರು ಕೊಯ್ಯೂರ್ಗೂ ಸಂಪರ್ಕ ಅಂಚನೆ ಕಣಿಯೂರ್ದಾಗಲೇ ಬೆಳ್ತಂಗಡಿಗೆ ಪಾರಾಗ ಭಾರಿ ಮುಟ್ಟಾಯಿನ ಸಂಪರ್ಕ ಸೇತುವೆ ಈ ಭಾಗಡು ನಿರ್ಮಾಣ ಆರೋಂಡು ಅತಿ ಶೀಘ್ರಡ್ ಪ್ರಾರಂಭ ಆದ ಬರ್ಪುಣ ಜೂನು ದುಂಬು ಬಹುಶಃ ಈ ಕೆಲಸವನ್ನು ಪೂರ್ತಿ ಮಲ್ಪನಂಚಿನ ಯೋಜನೆ ಒಂದು ಅದಿಪ್ಪುಂಡು. ಕೊಯ್ಯೂರು ಗ್ರಾಮಕ್ಕೆ ಸಂಬಂಧಪಟ್ಟಲೆಕನೆ ಹರ್ಪಲಡ್ 5 ಕೋಟಿ ಒಂಜಿ ಕಿಂಡಿ ಅಣೆಕಟ್ಟು ಬೊಕ್ಕ ಮೇಲ್ ಸೇತುವೆ ಆಪುಂಡು. ಅವೇ ರೀತಿ ಅವೇ ಸುದಕ್ಕೆ ತೀರ್ಥಭಾಗಡು ಪರಡಲ್ಲು ಕಿನ್ನಿ ಅಣೆಕಟ್ಟುಲ ಸೇತುವೆಲ್ಲ 10 ಕೋಟಿ ಅನುದಾನಡು ಇನಿ ದುಮ್ಮುದ ಉಭಯ ಸರ್ಕಾರದ ಮಲ್ಪಂದಂಚಿನ ಕೆಲಸ ಇನಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿದ ಮಾನ್ಯ ಶಾಸಕರು ಇನಿ ಮಲ್ತು ಕೊಡ್ತಿರ ಪಂಡ್ರೇನು ಭಾರಿ ಖುಷಿ ಪಡೋದಿಲ್ಲ. ಅವರಿಗೆ ಈ ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನವನ್ನು ಆ ದೇವರು ಒದಗಿಸಿಕೊಡಲೆಂದು ಈ ಸಂದರ್ಭದಲ್ಲಿ 2 ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಶಿಲಾನ್ಯಾಸಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಹಿತವಚನವನ್ನು ನುಡಿದಂಥ ಶಾಸಕರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಣಿಯೂರು ಹಾಗೂ ಕೊಯ್ಯೂರಿನ ಸಮಸ್ತ ಗ್ರಾಮಸ್ಥರಿಗೆ ಇವತ್ತು ತುಂಬ ಸಂತಸದ ದಿನ. ಕಣಿಯೂರು ಹಾಗೂ ಕೊಯ್ಯೂರು ಸುತ್ತಮುತ್ತಲಿನ ಒಂದು 4 ಗ್ರಾಮಗಳಲ್ಲಿ ಅತಿ ಹೆಚ್ಚು ಜನ ಕೃಷಿಯನ್ನು ಅವಲಂಬಿಸಿಕೊಂಡು ಜೀವನ ಮಾಡ್ತಿದ್ದಾರೆ. ಕೃಷಿಕರಿಗೆ ಪೂರಕ ಆಗುವಂತೆ ನಮ್ಮ ಶಾಸಕರು ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 125 ಕೋಟಿ ವೆಚ್ಚದಲ್ಲಿ ತುಂಬ ಕಡೆ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಿ ಕೃಷಿಕರಿಗೆ ಅಂತರ್ಜಲವನ್ನು ವೃದ್ಧಿಸುವ ಮೂಲಕ ಅವರ ಭೂಮಿಗೆ ಅವರ ಬೋರ್ವೆಲ್ಗಳಿಗೆ ಜಾಸ್ತಿ ನೀರು ಸಿಗುವ ಹಾಗೆ ಒಂದು ಅಣೆಕಟ್ಟಿನ ನಿರ್ಮಾಣ ಮಾಡುವ ಮೂಲಕ ತುಂಬ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಕಣಿಯೂರಿನ ಕೊಯ್ಯೂರಿನ ಗ್ರಾಮಸ್ಥರ ಬೇಡಿಕೆಯಂತೆ ನಮ್ಮ ಗ್ರಾಮಕ್ಕೂ ಒಂದು ಕಿಂಡಿ ಅಣೆಕಟ್ಟನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ಮೂಲಕ ನಮ್ಮೆಲ್ಲರ ಕೃಷಿಕರಿಗೆ ತುಂಬ ಪ್ರಯೋಜನವನ್ನು ಮಾಡಿಕೊಟ್ಟಿರ್ತಾರೆ. ಅಂಥ ಶಾಸಕರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಕಿಂಡಿ ಅಣೆಕಟ್ಟು ಮತ್ತು ನಮ್ಮ 2 ಗ್ರಾಮದ ಸಂಪರ್ಕಕ್ಕೆ ನಮ್ಮ ಬೆಳೆಯುತ್ತಿರುವಂಥ ನಮ್ಮ ಅಭಿವೃದ್ಧಿಯನ್ನು ಹೊಂದುತ್ತಿರತಕ್ಕಂಥ ನಮ್ಮ ಕಣಿಯೂರು ಗ್ರಾಮಕ್ಕೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಕೊಯ್ಯೂರಿನ ಗ್ರಾಮಸ್ಥರು ಕೂಡ ಈ ಕಡೆ ಉಪ್ಪಿನಂಗಡಿಗೆ ಹೋಗಲಿಕ್ಕೆ ಇದೇ ರಸ್ತೆಯನ್ನು ಅವಲಂಬಿಸ್ತಾರೆ. ನಮ್ಮ ನಗರ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೆಳೆಯುತ್ತದೆ. ನಮ್ಮಲ್ಲಿ ಜೂನಿಯರ್ ಕಾಲೇಜ್ ಇರುವುದರಿಂದ ಆ ಭಾಗದ ಜನರು ಕೂಡ ಇಲ್ಲಿಗೆ ಬಂದು ವಿದ್ಯಾಭ್ಯಾಸಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಬೆಳ್ತಂಗಡಿಗೆ ಹೋಗುವಂಥದ್ದು ಇದಕ್ಕೆ ಅಲ್ಲಿ ಇನ್ನೊಂದು ಹರಪಳದಲ್ಲಿ ಬ್ರಿಡ್ಜ್ ಆಗ್ತಾ ಇದೆ, ಅಲ್ಲಿ ಹೋಗುವ ಮೂಲಕ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮದ ತುಂಬ ಬೇಡಿಕೆಯಾದಂಥ ಕಣಿಯೂರು ಪದ್ಮುಂಜ ಸಂಪರ್ಕ ರಸ್ತೆಯನ್ನು ಕಳೆದ ತಿಂಗಳಲ್ಲಿ ಶಾಸಕರು 1,25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿಕೊಟ್ಟಿರ್ತಾರೆ. ಹಾಗೆ ನಮ್ಮ ಜೂನಿಯರ್ ಕಾಲೇಜಿಗೆ 55 ಲಕ್ಷ ರೂಪಾಯಿಯ ಕಟ್ಟಡ ಬರ್ತಾ ಇದೆ. ಹಾಗೆ ನಮ್ಮ ಕಣಿಯೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ನಮ್ಮ ಎಲ್ಲ ಬೂತ್ಗಳಲ್ಲಿ ಕೂಡ ಕಾಂಕ್ರೀಟೀಕರಣ ರಸ್ತೆ ನಿರ್ಮಿಸುವ ಮೂಲಕ ಸುಮಾರು ಸುನೀಲ್ ಸಲೇಂದ್ರ ಹೇಳಿದಾಗೆ 15ರಿಂದ 20 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡುವುದರ ಮೂಲಕ ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಮ್ಮ ಶಾಸಕರು, ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಣಿಯೂರು ಗ್ರಾಮದಲ್ಲಿ ಸುಮಾರು 750 ಮತಗಳ ಅಂತರವನ್ನು ನಮ್ಮ ಶಾಸಕರಿಗೆ ಕೊಟ್ಟಿರುವುದಕ್ಕೆ ಅವರು ತುಂಬ ಉತ್ತಮವಾದ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ, ನಮ್ಮೆಲ್ಲ ಸಹಕಾರಿ ಬಂಧುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ. ಈ ಕಿಂಡಿ ಕಣಿಯೂರು ಮತ್ತು ಕೊಯ್ಯೂರನ್ನು ಸಂಪರ್ಕಿಸುವ ಪರಡಾಲ್ ಎಂಬಲ್ಲಿ ನಿರ್ಮಾಣವಾಗುತ್ತಿರುವಂಥ ಕಿಂಡಿ ಅಣೆಕಟ್ಟಿನಿಂದ ಪದ್ಮುಂಜ ಕಣಿಯೂರು ಭಾಗದ ಹೃದಯ ಭಾಗವಾಗಿರುವಂಥ ಪದ್ಮುಂಜದಲ್ಲಿ ರಾಷ್ಟ್ರೀಕೃತ ಬ್ಯಾಂಕಾದ ಕೆನರಾ ಬ್ಯಾಂಕು, ಜೂನಿಯರ್ ಕಾಲೇಜು ಹಾಗೂ ಪದ್ಮುಂಜ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕು ಇನ್ನಿತರ ಹಲವಾರು ಬ್ಯಾಂಕಿಂಗ್ ಕ್ಷೇತ್ರ ಹಾಗೂ ಶಾಲೆ ಕಾಲೇಜು ಇದರ ಎಲ್ಲ ಕಾರ್ಯಗಳು ಪದ್ಮುಂಜದಲ್ಲಿ ನಡೆಯುತ್ತಿರುವುದರಿಂದ ಪದ್ಮುಂಜ ಅಭಿವೃದ್ಧಿಯಾಗಲಿಕ್ಕೆ, ಇನ್ನೂ ಕೂಡ ಅಭಿವೃದ್ಧಿಯಾಗಲಿಕ್ಕೆ ಅತಿ ಹೆಚ್ಚಿನ ಸಹಕಾರವನ್ನು ಶಾಸಕರು ಕೊಟ್ಟಿದ್ದಾರೆ. ಈ ಎಲ್ಲ ಅನುದಾನವನ್ನು ಒದಗಿಸಿಕೊಂಡಂಥ ಶಾಸಕರಿಗೆ ಇನ್ನೂ ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಅನುದಾನವನ್ನು ಒದಗಿಸಲು ಆ ದೇವರ ಆಯುರಾರೋಗ್ಯ ಶಕ್ತಿಯನ್ನು ನೀಡಲಿ ಎಂದು ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.